ಗಣಾಧಿಪತಯೇ ನಮಃ. ಗಜಮುಖದ ಬಗೆ ಗಣಪಗೆ ಗಜಮುಖ ದೇವಗೆ ಗಣಪಗೆ ವಂದಿಸಿ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಡ್ತೇನೆ. ಶ್ರೀಮತಿ ವಿನೋದ ಅಕ್ಕ ಮತ್ತು ಬಾಬಣ್ಣ
ಇವರಿಬ್ಬರ ದಂಪತಿಗಳ ಮಗ ಪ್ರವೀಣ್ ಇವರಿಗೆ ಮೊನ್ನೆ 18 ತಾರೀಕು ನಿಖಿತಾ ಇವರೊಂದಿಗೆ ಕಟೀಲ್ನಲ್ಲಿ ವಿವಾಹವಾಗಿ ಶುಭವಾಗಿ ನಡೆಸಿದ್ದಾರೆ. ಇಂದು ಆ ನೆಂಟರಲ್ಲಿ ಬರುವಂಥದ್ದು ಕಾರ್ಯಕ್ರಮ. ಆ ನೆಂಟರೊಂದಿಗೆ ಊರಿನ ಅವರ ಬಂಧು ಮಿತ್ರರನ್ನು ಕೂಡ ಆಹ್ವಾನಿಸಿ ಇವತ್ತೊಂದು ಔತಣ ಕೂಡ ಏರ್ಪಡಿಸಿದ್ದಾರೆ. ಅದು ಔತಣಕೂಟ ಬರೀ ಔತಣಕೂಟವಾಗಬಾರ್ದು, ಒಂದು ರಸದೌತಣ ಆಗಬೇಕು ಅಂತ ಈ ಮನೆಯವರ ಅಭಿಪ್ರಾಯ. ಆ ರಸದೌತಣದೊಟ್ಟಿಗೆ ಇನ್ನೂ ಕೂಡ ಒಂದು ಸಂಗೀತ ರಸವನ್ನು ಕೂಡ ಸೇರಿಸಿಕೊಂಡು ಇಂದಿನ ಈ ಸಮಾರಂಭ ಅದ್ಭುತವಾದಂಥ ಅಮೃತ ಸ್ವರೂಪವಾದಂಥ ರಸಮಯವಾಗಬೇಕು ಅಂತ ಈ ಮನೆಯವರ ಅಂಬೋಣ. ಅದರಂತೆ ಇಂದು ಭಾರತೀಯ ಆಗಮಿಸಿದವರು ಶ್ರೀಮತಿ ಅಮೃತ ಅಡಿಗವರು. ಇವರು ಇನ್ನೊಬ್ಬರು ಭಾಗವತರಾಗಿ ಬಂದರು. ಪ್ರಪಂಚದಲ್ಲಿ ಸೂರ್ಯ ಮತ್ತು ಚಂದ್ರ ಇಲ್ಲದೆ ಪ್ರಪಂಚ ನಡೆಯೋದೇ ಇಲ್ಲ. ಹಾಗೆ ಸೂರ್ಯಚಂದ್ರರಾಗಿ ಬಂದವರು ರವಿಚಂದ್ರರವರು. ಅವರಿಲ್ಲದಿದ್ದರೆ ಕಾರ್ಯಕ್ರಮಕ್ಕೆ ಶೋಭೆ ಇಲ್ಲ ಅಂತ ಹೇಳ್ಕೊಂಡು ಅವರನ್ನು ಕೂಡ ಆಹ್ವಾನಿಸಿದ್ದಾರೆ. ಎಲ್ಲ ಕಲೆಗಳ ಅಧಿದೇವತೆ ಅಂತೇಳಿ ಪರಮೇಶ್ವರ. ಅಂತಹ ಪರಮೇಶ್ವರ ಎಲ್ಲ ಆಗಿ ಗಿರೀಶನಾಗಿ ಇಲ್ಲಿಗೆ ಬಂದವರು, ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅದೇ ರೀತಿ ಪ್ರಶಾಂತ್ ಇವರು ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಇಂದಿನ ಈ ವಾತಾವರಣ ತುಂಬ ಪ್ರಶಾಂತವಾಗಿರಬೇಕು ಅಂತ ಹೇಳ್ಕೊಂಡು, ಅಂಥ ಪ್ರಶಾಂತ ವಾತಾವರಣದಲ್ಲಿ ಇಂದಿನ ಈ ಕಾರ್ಯಕ್ರಮ ನಡೀಬೇಕು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಅವರನ್ನು ಕೂಡ ಕರೆದಿದ್ದಾರೆ. ಇನ್ನೊಬ್ಬರು ರಾಜೇಂದ್ರ ಕೃಷ್ಣ, ರಾಜನೇ ಇಂದ್ರನಾಗಿ ಅಂಥವನನ್ನು ಮೇಲೆ ಗೊತ್ತುಗೊಳಿಸಿದ ಕೃಷ್ಣ ಅಂದರೆ ಹರಿ ಲಕ್ಷ್ಮೀನಾರಾಯಣ, ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ದೇವಿ ಪ್ರಸಾದ್ ಇವರು ಸಂಯೋಜನೆ ಮಾಡಿದ್ದಾರೆ. ದೇವಿಯ ಪ್ರಸಾದ ಬೇಕು ಯಾಕೆ ಹೇಳಿದ್ರೆ ಇಲ್ಲಿಯ ಮನೆಗೆ ಹೆಸರು ದೇವಿ ಕೃಪಾ ಅಂತ ಹೇಳ್ತಾರೆ. ಅಂಥ ದೇವಿಯ ಪ್ರಸಾದ ನಿರೀಕ್ಷೆ ಮಾಡ್ತಾರೆ ಇವರು. ಅಂಥ ಎಲ್ಲ ಒಟ್ಟು ಸಮಾರಂಭದಲ್ಲಿ ಸಭಿಕರಾಗಿ ಆಗಮಿಸಿದಂಥ ತಮ್ಮೆಲ್ಲರನ್ನು ಕೂಡ ಮಗದೊಮ್ಮೆ ನಾನು ಸ್ವಾಗತಿಸುತ್ತಾ ಇದನ್ನು ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಾಗಿ ಭಾಗವತರಲ್ಲಿ ಕೇಳ್ಕೊಳ್ತೇನೆ. ಮೊದಲಾಗಿ ಅಲ್ಲಿ ಇದೆ ಒಂದು ದೇವೇಂದ್ರನ ಒಡ್ಡೋಲದ ಪದ ಶ್ರೀಯುತ ರವಿಚಂದ್ರ ಕನ್ನಡಗಿಟ್ಟ ಅವರು ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಆ
ಆತ್ಮೀಯರೇ, ದೇವೇಂದ್ರನ ಉಡ್ಡೋಲರ ಪದ್ಯ ಎಷ್ಟು ಗತ್ತುಗಾರಿಕೆಯಲ್ಲಿ ಅವರು ರಂಗಸ್ಥಳದಲ್ಲಿ ಹೇಳ್ತಾರೆ ಎಂಬಂಥ ಒಂದು ಛಾಯೆಯನ್ನು ಹೇಳಿಕೊಟ್ರು ಅವರು. ಈಗ ದೇವಿಯನ್ನು ಸ್ತುತಿಸುವಂಥ ಒಂದು ಪದ್ಯ ಮೂರು ಮೂರ್ತಿಗಳ ಅದನ್ನು ಗಿರೀಶ್ರಯ್ಯವರು ಹೇಳಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಯ ತೇಜ, ಮೂರು ಮೂರ್ತಿಗಳ ಮುಖದಿಂದ ಪೊರಟಿಯ ತೇಜ, ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿಗೆ ನಾರಿಯ ಕೃತ ತೊಳೆದು ತಲೆಗಳಿವೆಯೇ, ಸುರರು ಜಯ ಜಯವೆಂದು ನುತಿಗೈದರು. ದೇವೇಂದ್ರನ ಸೋಲಿಸುತ್ತಾ ಮೂರು ಲೋಕಗಳನ್ನು ಕೂಡ ಗೆದ್ದ ಮಹಿಷಾಸುರನ ಅಟ್ಟಹಾಸ ತಾಳಲಾರದೆ ತ್ರಿಮೂರ್ತಿಗಳು ದೇವತೆಗಳು ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ತಮ್ಮ ತೇಜಸ್ಸನ್ನು ಹೊರಹೊಮ್ಮಿಸಲಾಗಿ ಅಲ್ಲಿಂದ ಹುಟ್ಟಿದಂಥ ಜಗನ್ಮಾತೆ ಆಕೆಯನ್ನು ಸ್ತುತಿಸುವಂಥ ಒಂದು ಪದ್ಯ ಮುಂದೆ ಅಮೃತ ಅಡಿಗಾರು. ದೇವಿ ದೇವಿಯ ಸ್ತುತಿಯನ್ನು ಎಷ್ಟು ವಿಧದಲ್ಲೇ ಮಾಡಬಹುದೆಂಬುದನ್ನು ಭಾಗವತರಲ್ಲೇ ತೋರಿಸಿಕೊಟ್ಟಿದ್ದಾರೆ. ಈಗ ಶೂರ್ಪನಖಿ ತಾನು ಅಟ್ಟಹಾಸವನ್ನು ಮಾಡುತ್ತಾ ಬರಬೇಕಾದರೆ ಅಲ್ಲಿ ಸೀತೆಗೆ ಭಯ ಆಗ್ತದೆ. ಅದಕ್ಕೆ ಪೂರಕ ಒಂದು ಪದ್ಯ ಇದೆ. ರವಿಚಂದ್ರ ಕನ್ನಡವರು ಅದನ್ನು ಸುಂದರವಾಗಿ ಈಗ ನಮ್ಮ ಮುಂದೆ ಇರ್ತಾರೆ. ರಾಮ ರಾಮ
ಲಕ್ಷ್ಮಣ ತಾನೆಲ್ಲಿದ್ದಾನು ರಾಕ್ಷಸಿಯ ಕಂಡನೇನೋ ಲಕ್ಷ್ಮಣ ತಾನೆಲ್ಲಿದ್ದಾನು ರಾಕ್ಷಸಿಯ ಕಂಡನೇನು ಚಿಕ್ಕವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು ಚಿನ್ನವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ರಾಮ ಲಕ್ಷ್ಮಣ ತನಲ್ಲಿದ್ದನು ರಾಕ್ಷಸಿಯ ಕಂಡ ನೀನು ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ರಾಮ ರಾಘವ ಎನ್ನ ಬಿಟ್ಟು ಹೋಗದಿರಯ್ಯ ಈಗ ಗಿರೀಶರಾಯರಿಂದ ಇನ್ನೊಂದು ಸಂಭಾಷಣೆ ಪದ್ಯ. ರಂಗನಾಟವಾಯನಗ ಕೇಳಿ ಗೋಪಿ ರಂಗನಾಟವಾಯ ನೀ ಕರುಣದಿಂದ ಕೇಳಿ ಗೋಪಿ ರಂಗನಾಟವಾಯ ರಂಗನಾಟವ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಪೇಳಲೊಂದು ಕಾರ್ಯವಿಲ್ಲ ಪೇಳದೆಪ್ಪುದು ಚಿತವಲ್ಲ ಪೇಳಲೊಂದು ಕಾರ್ಯವಿಲ್ಲ ಪೇಳಲೆಪ್ಪುದು ಚಿತವಲ್ಲ ಕೇಳು ಗೋಪಿ ರಂಗನಾಟವ ಸಾರಿ ರಾತ್ರಿ ಬಂದು ಬಾಗಿಲ ಮುರಿಯಲಾಗಿ ಭರತಿಯೇ ಸಾರಿ ರಾತ್ರಿ ಬಂದು ಬಾಗಿಲ ಮುರಿಯಲಾಗಿ ಭರತಿ ನಾವರರಿಯದಂತೆ ನಾವರರಿಯದಂತೆ ಒಳಗೆ ಬರುವ ಗಮ್ಮನೆ ರಂಗಗೊಳಗೆ ಬರುವ ಗಮ್ಮನೆ ಪಾದಗಳನ್ನೆಲ್ಲ ಬರಿದು ಮಾಡಿ ಬಿಡುವ ಸುಮ್ಮನೆ ಪಾದಗಳೆಲ್ಲ ಬರಿದು ಮಾಡಿ ಬಿಡುವ ಸುಮ್ಮನೆ
ಅದರ ಹುಡುಗಿ ಕೋಲು ಹೆಟ್ಟಿ ತೂತು ಮಾಡಿ ಬಂದಷ್ಟು ಬಾಯ ಕೊಟ್ಟು ಸವಿಯುವುದು ಹೆಟ್ಟಿ ತೂತು ಮಾಡಿ ಬಂದಷ್ಟು ಬಾಯ ಕೊಟ್ಟು ಸವಿಯು ತೊಟ್ಟಿನವರ ಕರೆದು ಕೊಡುವನು ಸವಿಯು ತೊಟ್ಟಿನವರ ಕರೆದು ಕೊಡುವನು ಪಾತ್ರೆಗಳಿಗೆ ಕಳ್ಳಲಿಟ್ಟು ಚೋರಿ ಮಾಡಿ ಬಿಡುವೇನು ಪಾತ್ರೆಗಳಿಗೆ ಕಲ್ಲಿಟ್ಟು ಚೋರು ಮಾಡಿ ಬಿಡುವೇನು ಸತಿಪತಿಯರ ಜುಟ್ಟು ಜುಟ್ಟು ಕಟ್ಟಿ ಬಿಡುವೆನು ಸತಿಪತಿಯರ ಜುಟ್ಟು ಜುಟ್ಟು ಕಟ್ಟಿ ಬಿಡುವೆನು ಕೇಳೆ ಗೋಪಿ ರಂಗನಾಟವ ನೀ ಕರುಣದಿಲ್ದ ಕೇಳೆ ಗೋಪಿ ರಂಗನಾಟವ ಕೇಳಲೊಂದು ಕಾರ್ಯವೆಲ್ಲ ಬೇಡದಿಪ್ಪುದು ಚಿತವಲ್ಲ ಬೇಡಲೊಂದು ಕಾರ್ಯವೆಲ್ಲ ಬೇಡದಿಪ್ಪುದು ಚಿತವಲ್ಲ ಕೇಳಿ ಗೋಪಿ ರಂಗನಾಟವ ಅಮ್ಮಾಯ
ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ರತಿ ದೇವಿ ಗಿಣಿ ನಾನು ಮನುಮತ ನೀನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ರತಿ ದೇವಿ ಗಿಣಿ ನಾನು ಮನುಮತ ನೀನು ರಾಘವ ನರಪತಿ ಶೃಣು ಮಮ ವಚನಂ ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಘವ ರಾಘವ ನರಪತಿ ಶೃಣು ಮಮ ವಚನಂ ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಘವ 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 ಶೃಣು ಮಮ ವಚನಂ ನರಪತಿ ಶೃಣು ಮಮ ವಚನಂ ನೀ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ನೀ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ರಾಘವ 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 ಇದೇ ಪ್ರಸಂಗದಲ್ಲಿ ಇನ್ನು ಪದ್ಯವನ್ನು ಹಾಡ್ತಾರೆ ಕನ್ನಡಗಟ್ಟೆಯವರು ದೀಪಾದೇವಿ. ಏನು ನಿಜ ಮನದೊಳಗೆ ಯೋಚನೆಯ ಮಾಡಿ ಏನು ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಗವನು ಕುನಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು
ಪಟದಾಕೃತಿಯ ಸರಸಿ ಜಾಂಬಕಿ ನಾನು ತರಣಿ ಪ್ರಕಾಶ ನೀನು ಸರಸಿ ಜಾಂಬಕಿ ನಾನು ತರಣಿ ಪ್ರಕಾಶ ನೀನು ತರಣಿ ಪ್ರಕಾಶ ನೀನು ವರಬಿಂಬಾದರೆ ನಾನು ಅರಗಿಣಿ ನೀನು ವರ ಬಿಂಬಾದರೆ ನಾನು ಅರಗಿಣಿ ನೀನು ರಾಮ
ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲತ ನದಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲತ ನದಿ ನೆರೆಯೋ ಬಲು ಬೇಗ ಕರೆಯೋ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲತ ನದಿ ನೆರೆಯೋ ಬಲು ಬೇಗ ಕರೆಯೋ ದಿನ ತಕ್ಕದಿಮಿ ದಿನ ತಕ್ಕದಿಮಿ ದಿನ ತಕ್ಕದಿಮಿ ತಕ್ಕ ಜಂಡು ತಕ್ಕದಿಮಿತೆ ತತ್ತ ತಕ್ಕದಿಮಿ ದಿನ ತಕ್ಕದಿಮಿ ದಿನ ತಕ್ಕಿಟ ತಕ್ಕಿಟ ದಿನ ತರಕಿಟ ಗಿಡ ತಗತೆ ತತ್ತ ಧೀಮ್ ತಕ್ಕಿಟ ತೋಮ್ ತಕ್ಕಿಟ ತಕ್ಕದಿಮಿ ಧೀಮ್ ತಕ್ಕಿಟ ದಿನ ತರಕಿಟ ಗಿಡ ತಗತೆ ದಿನ ತತ್ತೋಂಗದಿ ತೋಂಗದಿ ತಿರುಗಿಡ ದಿನ ತಕ್ಕಿಟ ತಕ್ಕಿಟ ದಿನ ತಕ್ಕದಿಮಿತೈ ದಿನ ತಕ್ಕಿಟ ತಕ್ಕಿಟ ದಿನ ತಕ್ಕದಿಮಿತೈ ತತ್ತ ತಕ್ಕಿಟ ತಕ್ಕಿಟ ದಿನ ತಕ್ಕದಿಮಿತೈ ದಿನ ತಕ್ಕದಿಮಿತೈ ತತ್ತ ತಕ್ಕ ಜಮಿತೈ ದಿನ ತಕ್ಕದಿಮಿತೈ 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 ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲ ತನಿಯ ಬಲು ಬೇಗ ಕರೆಯೋ ಸರಸಿದಾದ ಕೀಮಾನೋ ತರಣಿ ಪ್ರಕಾಶ ನೀನು ಹೊರಬಿಂಬಾದರೆ ನಾನು ಅರಗಿಣಿ ನೀನು ಶೂರ್ಪನಖಿ ರಾಕ್ಷಸಿ ರಾಮನನ್ನು ಕಂಡು ಮದುವೆ ಆದರೆ ಆದೀತು ಅಂತ ಹೇಳಿಕೊಂಡು 16 ವರ್ಷದ ತರುಣಿಯಾಗಿ ಬಂದು ಮದುವೆಯಾಗತ್ತ ಭಾವನೆಯನ್ನು ಯಾವ ರೀತಿ ಹೋಲಿಕೆ ಮಾಡಿ ಹೇಳ್ತಾಳೆ ಎಂಬ ಪದ್ಯವನ್ನು ಕನ್ನಡಗಟ್ಟೆಯವರು ಚಂದವಾಗಿ ನಿರ್ವಹಿಸಿದ್ದಾರೆ. ಈಗ ಮುಂದಿನ ಪದ್ಯವನ್ನು ಗಿರೀಶರವರು ಹಾಡ್ತಾರೆ. ಇಳಿದು ರಾಕ್ಷಸ
ಮರದ ಮರೆಯು ನೋಡಿ ಮರದ ಮರೆಯು ನೋಡಿ ಸೈರಿಡೆ ಸ್ಮರಣ ತಾಪದಿ ಪಾಡು ಪಡುತ್ತ ಮರದ ಮರೆಯು ನೋಡಿ ಸ್ವೈರಿಲಿ ಸ್ಮರಣ ತಾಪದಿ ಪಾಡು ಪಡುತ್ತ ಪಾಡು ಪಡುತ್ತ ನೋಡು ಸಖನೆ ಕಾಡ ಚೆಲುವನು ನೋಡು ಸಖನೆ ಕಾಡ ಚೆಲುವನು ನೋಡು ಸಖನೆ ಕಾಡ ಚೆಲುವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಸಕನೆ ನೋಡು ನೋಡು ಸಖನೆ ಕಾಡ ಚೆಲುವನು ನೋಡು ಸಖನೆ ಕಾಡ ಚೆಲುವನು ಮರಗಳಲ್ಲಿ 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 ಪಾಡುತ್ತಿರುವ ಪಿಕಗಳಿರಬನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರಬನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರಬನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರಬನು ಸಕಲೆ ನೋಡು
ತಿಗರೆ ಪ್ರಣಯದಾಟವಾಡುತ್ತಿರುವ ಸೊಗದ ನೋಟ ಓಡಿ ಮುಗಿದ ಕುಣಿವಲವಿದ ಓಡು ಗಿಡಿಯ ಚಂಚು ಮಗಳ ಜೋಡಿ ತಿಗರೆ ಪ್ರಣಯದಾಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ನೋಡು ಗಿಡ ಚಂಚು ಒಳ ಜೋಡಿ ತಿಗರೆ ಪ್ರಣಯದಾಟ ಆಡುತ್ತಿರುವ ನೋಡಿ ತಿಗರೆ ಪ್ರಣಯದಾಟವಾಡುತ್ತಿರುವ ಸೊಗದ ನೋಟ ನೋಡು ತಕ್ಕನೆ ಕಾಡ ಚೆಲುವ ತೊಂದಗಡ ತಿನ್ನತೆ ಧಿಂದಗಡ 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 ತಿಲ್ಲತೆ ತತ್ತಗಡ ತಗಡ ಮಿದಗಡ ತಗಡ ಮಿದಗಡ ತಗಡ ಮಿದಗಡ ತಗಡ ಮಿದಗಡ ತಗಡ ಮಿದಗಡ ತಗಡ ಮಿದಗಡ ತಿಲ್ಲತೆ ತೊಂದಗಡ ಧಿಂದಿಂದಗಡ ತೊಂದಗಡ ಧಿಂದಿಂದಗಡ ತೊಂದಗಡ ತಗಡ ಮಿದಗಡ ತಗಡ ಮಿದಗಡ ತಿಲ್ಲತೆ ತತ್ತಗಡ ತಗಡ ಮಿದಗಡ ತಗಡ ಮಿದಗಡ ತಿಲ್ಲತೆ ನೋಡು ಸಕನೆ ಕಾದ ಚೆಲುವನು ಮರಗಳಲ್ಲಿ ಬಾಡುತ್ತಿರುವ ತಿಕ್ಕಗಳಿರವನು ನೋಡಿ ಮುಗಿಲ ಕುಡಿ ಬಲವಿಲ್ಲ ನೋಡು ಗಿಳಿಯ ಚಂಚೋಳ ಜೋಡಿ ತಿಗರೆ ಪ್ರಳಯದಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚಂಚು ಅವಳ ಜೋಡಿ ತಿಗರೆ ಪ್ರಣಯದ ಆಡುತ್ತಿರುವ ಸೊಗದ ನೋಟ ನೋಡು ತಗದಿಮಿ 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 ತಗದಿನತ ಧೀನ್ ತಲೆಲೆ ರೋಂ ತಲೆಲೆ ಧೀನ್ ತಲೆದಿನತ ತಕ್ಕಿಡ ತಗದಿಮಿ ತಲಾಂಗು ತಗದಿಮಿ ತಕ್ಕಿಡ ತಗದಿಮಿ ತಗಿನತ ತೊಂ 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 ದೈನತ ದಿಂ 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 ದೈನತ ತಗ 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 ತಗೈನತ ತಗ ತಗ ತಗೈನತ ತೊಂ 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 ದಿನತ ದಿಂ 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 ದಿನತ ತಗ 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 ತಗೈನತ ಕಾಡ ಚೆಲುವೆನು
ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಹಾಡ್ಯಾವ ಬಾನಾಡಿ ಗುರು ಬೇರಿ, ಹಾಡ್ಯಾವ ಬಾನಾಡಿ ಗುರು ಬೇರಿ, ಹಾಡ್ಯಾವ ಬಾನಾಡಿ ಗುರು ಬೇರಿ. ಕಡಲಯ್ಯ ದೋಣಿಯ ನಡೆಸುತ್ತ ಬಂದನು, ಕಡಲಯ್ಯ ದೋಣಿಯ ನಡೆಸುತ್ತ ಬಂದನು, ಕಡಲೂರ ಕಡೆ ಬಹ ಜನರ, ಕಡಲೂರ ಕಡೆ ಬಹ ಜನರ, ಹಡಗನೇರಿಸಿ ದೃಢ ದಡವ ಮುಟ್ಟಿಸಲೆಂದು, ಹಡಗನೇರಿಸಿ ದೃಢ ದಡವ ಮುಟ್ಟಿಸಲೆಂದು, ಪಿಡಿಯುತ್ತ ಕುಶಲದಿ ಹುಟ್ಟನು, ಪಿಡಿಯುತ್ತ ಕುಶಲದಿ ಹುಟ್ಟನು. ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಹಾಡ್ಯಾವ ಬಾನಾಡಿ ಗುರುಬೇರಿ, ಹಾಡ್ಯಾವ ಬಾನಾಡಿ ಗುರುಬೇರಿ. ಮೂಡಣ ಮಹದೇವ. ಅದಕ್ಕೆ ಚಿರತೆಗಳಿಲ್ಲ, ಅದಕ್ಕೆ ಚಿರತೆಗಳಿಲ್ಲ ಹರಿದರ್ಶನದ ಭಾಗ್ಯ, ಅದಕ್ಕೆ ಚಿರತೆಗಳಿಲ್ಲ ಹರಿದರ್ಶನದ ಭಾಗ್ಯ. ಒದಗಿಪೆ ಜನಕ್ಕೆ ನಾನದರಿಂದ, ಒದಗಿಪೆ ಜನಕ್ಕೆ ನಾನದರಿಂದ, ಅಧಿಕ ದಾನದಲ್ಲಿ ಮದದಲ್ಲಿ ಬೀಗುತ್ತ, ಅಧಿಕ ದಾನದಲ್ಲಿ ಮದದಲ್ಲಿ ಬೀಗುತ್ತ, ಅದನಕ್ಕೆ ತೊಡಗಿದ ಮುದದಿಂದ, ಅದನಕ್ಕೆ ತೊಡಗಿದ ಮುದದಿಂದ, ಅಧಿಕ ದಾನದಲ್ಲಿ ಮುದದಲ್ಲಿ ಬೀಗುತ್ತ, ಅದನಕ್ಕೆ ತೊಡಗಿದ ಮುದದಿಂದ. ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಹಾಡ್ಯಾವ ಬಾನಾಡಿ ಹುಟ್ಟೇರಿ, ಹಾಡ್ಯಾವ ಬಾನಾಡಿ ಹುಟ್ಟೇರಿ, ಹಾಡ್ಯಾವ ಬಾನಾಡಿ ಹುಟ್ಟೇರಿ. ಓ ಹೋ ಹೋ ಮೂಡಣಗಿರಿಯಲ್ಲಿ ಮೂಡಣ ಮಹದೇವ, ಹಾಡ್ಯಾವ ಬಾನಾಡಿ ಗುರುಬೇರಿ, ಹಾಡ್ಯಾವ ಬಾನಾಡಿ ಗುರುಬೇರಿ, ಹಾಡ್ಯಾವ ಬಾನಾಡಿ ಗುರುಬೇರಿ. ಆಫೀಸಿಂದ ಏನು ಮಾಡೋದು, ಇವನು ಕೂಡ ಕದಿದು ತಾನೆ. ಹಾಗೆ ಭಗವಂತನ ಮನಸ್ಸನ್ನು ಕದಿಯುವಲ್ಲಿ ಸಫಲರಾದ ಭೀಷ್ಮ 800 ವರ್ಷದ ಮುದುಕ ಯುದ್ಧದಲ್ಲಿ ರಣಾಂಗಣದಲ್ಲಿ ಭಗವಂತನಿಗೆ ಭಕ್ತನಿಗೆ ಸಂಗ್ರಾಮ. ಅಲ್ಲಿ ಭೀಷ್ಮನಿಗೆ ಸಿಟ್ಟು ಬಂದು ಅಸರಿತ ಶರವನ್ನು ಪ್ರಯೋಗ ಮಾಡುತ್ತಾನೆ. ಇದರಿಂದ ಸಿಟ್ಟುಗೊಂಡಂಥ ಕೃಷ್ಣ
ತಾನು ಚಕ್ರವನ್ನು ಹಿಡಿದು ಭೂಮಿಗೆ ಹಾರಿ ಭೀಷ್ಮರನ್ನು ಕೊಲ್ಲುತ್ತೇನೆ ಅಂತ ಹೊರಡ್ತಾರೆ. ಆಗ ಭಕ್ತನಾದ ಭೀಷ್ಮ ತಾನು ಯಾವ ರೀತಿ ಭಗವಂತ ಸ್ತುತಿ ಮಾಡ್ತೇನೆ ಅಂತ ಶ್ರೀ ಮನೋಹರಿಮ ಅಂತ ಮಧುಮಾಧವಿ ರಾಗದಲ್ಲಿ ಒಂದು ಹಾಡಿದೆ. ತಿಂದು 3 ಮಂದಿ ಒಟ್ಟಿಗೆ ಹಾಡಬೇಕು, ಜನರ ಮನಸ್ಸನ್ನು ರಂಜಿಸಬೇಕು, ಅವರ ಮನಸ್ಸನ್ನು ಸೂರ್ಯಗೊಳ್ಳಬೇಕು ಅಂತ ಹಿಂದೆ ವಿನಂತಿ ಮಾಡಿಕೊಡುತ್ತಾರೆ. ತಡೆವಾರ್ಯಾರು ಇಲ್ಲೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಇಲ್ಲೆರಡು ಬಲ ಬೆರಗಾಗಿ ಭೀಷ್ಮನು ಬೆದರಿ ರಥದಿಳಿದ ನಡೆತ ಲಕ್ಷ್ಮೀವರ ದುರಿತವನದವಾ ಲಕ್ಷ್ಮೀವರ ಮುಕುಂದ ಜಯ ಜಯ ವಿನುತ ಜಯ ಜಯ ಏನೋ ತೆರಗಿ ಮಗುಳಿಚ್ಚುತನ ಮೃದು ಕರವಾಗ ಹಿಡಿದು ಶ್ರೀ ಮನೋಹರ ಸ್ವಾಮಿ ಪರಾಕು
ay, 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 ay,
ಮನಸ್ಸನ್ನು ಆಕರ್ಷಿಸಿದೆ ಎಂಬಂಥ ವಿಷಯವನ್ನು ನಾವು ಮನಗಂಡಿದ್ದೇವೆ. ಈಗ ರಾವಣೋ ಲೋಕರಾವಣ ಅಂತ ಹೇಳ್ತಾರೆ. 14 ಲೋಕಗಳನ್ನು ಕೂಡ ಗೆದ್ದು ತನಗೆ ಯಾರೂ ಎದುರಿಲ್ಲ, ಸಾಟಿ ಇಲ್ಲ ಅಂತ ಹೇಳುವಂಥ ಆ ರಾಮರಾವಣರ ಯುದ್ಧದಿಂದಲಾಗಿ ಎಲ್ಲವನ್ನು ಕಳ್ಕೊಳ್ತಾರೆ. ತನ್ನ ಸೈನ್ಯ ಮಕ್ಕಳೆಲ್ಲವನ್ನು ಕಳ್ಕೊಂಡಂಥ ರಾವಣ ತಾನು ಮಂಡೋದರಿಯ ಆ ಅರಮನೆಗೆ ಬಂದು ದುಃಖ ಪಡುತ್ತಾನೆ. ಜೀವನದಲ್ಲಿ ಆತ ದುಃಖಪಟ್ಟದಂಥೇಳಿ ಅದು ಒಂದೇ ಸಲ. ಆ ದುಃಖ ಪಡುವಂಥ ಸನ್ನಿವೇಶವನ್ನು ಮನೋಜ್ಞವಾಗಿ ಈಗ ಹಾಡ್ತಾರೆ ಕನ್ನಡಗಟ್ಟೆಯವರು. ಚಿಂತಿಸುತ್ತಲಾದ ಜನನು ಅಂತರಂಗದಿ ಬಳಲಿ ಮಯ ಜಾತೆಯ ಗಗಕ್ಕೆ ದಿಗಿ ಇದು ಯೋಗಿಸುತ್ತಿದ್ದನು ಹರನೇ ಶಂಕರ ಪಾರ್ವತಿ ವರನೇ ಮುದಿಂದಯ್ಯಲಿ ಹರನೇ ಶಂಕರ ಪಾರ್ವತಿ ವರನೇ ಮುದಿಂದಯ್ಯಲಿ ದುರದೊಳು ರಕ್ಕಸ ಸೇನೆಯು ಪರಿದಾಯಿತೆ ಶಿವನೇ ದುರದೊಳು ರಕ್ಕಸ ಸೇನೆಯು ಪರಿದಾಯಿತೆ ಶಿವನೇ ತುಂಗಬಲಾನ್ವಿತ ಸಚಿವರ ನಂಗ ಒಡೆಯ ಭಟರೆಲ್ಲರೂ ತುಂಗಬಲಾನ್ವಿತ ಸಚಿವರ ನಂಗ ಒಡೆಯ ಭಟರೆಲ್ಲರೂ ಸಂಗರದೊಳು ಮಡಿದರು ಪರಿಮಂಗಗಳೊಳು ಕಾದಿಯೇ ಸಂಗರದೊಳು ಮಡಿದರು ಪರಿಮಂಗಗಳೊಳು ಕಾದಿಯೇ ತಂಗಿಯ ಸವಿ ಮಾತಿಗೆ ಹಕ್ಕಿಗನಾದುದಲೆ ತಂಗಿಯ ಸವಿ ಮಾತಿಗೆ ಹಕ್ಕಿಗನಾದುದರಿಂದಲೇ ಹಿಂಗಿತು ದಾನವರಾರ್ಬಡೆ ಭಂಗ ಪಡುವುದಾಯ್ತೇ ಹರ ಹರ ಓ ಶಿವ ಶಿವ ಹರ ಹರ ಮೋದಿ ಕೈಗಳಿಗೆ ಶಂಕರ ಪಾರ್ವತಿ ವರನೇ ಗಂಡನ ದುಃಖವನ್ನು ಕಂಡಂಥ ಮಂಡೋದರಿ ಗಲಿಬಿಲಿಗೊಂಡು ತಾನು ಹೊರಬಂದು ರಾವಣನ ಕಾಲ ಬಳಿ ಕುಳಿತು ತನ್ನ ಸೀರೆ ಸರಿಗಿಂದ ಅವನ ಕಣ್ಣೀರನ್ನು ಒರೆಸುತ್ತಾ ತಾನು ಕೂಡ ದುಃಖವನ್ನು ಪಡುತ್ತಾ ಇರ್ತಾಳೆ ಅಂತ ಒಂದು ಸನ್ನಿವೇಶವನ್ನು ಗಿರೀಶ್ ರೈ ಅವರು ಮನೋಜ್ಞವಾಗಿ ಹಾಡ್ತಾರೆ. ಪ್ರಾಣಕಾಂತ
ಮಂಡೋದರಿಗೆ ಒತ್ತಾಯ ಮಾಡಿದಾಗ ರಾವಣ ತನ್ನ ಹಿನ್ನೆಲೆ ಏನಂತ ಹೇಳ್ತಾನೆ. ಅದನ್ನು ಸುಂದರವಾಗಿ ಈಗ ನಮ್ಮನ್ನು ಇಡ್ಲಿಕ್ಕಿದ್ದಾರೆ ಅಮೃತ ಅಡಿಗರವರು. लालिजू मया तनुजे मच्चरितवा ಗದಾಯುದ್ಧದ ಭಾಗ. ಕೌರವ ತಾನಾಗಿ ಮೆರೆದಿದ್ದು ಮಾಡಬಾರದಂಥ ಪಾಪಕೃತ್ಯವನ್ನು ಮಾಡಿ ಕೊನೆಗೆ 18 ದಿನದ ಯುದ್ಧದಲ್ಲಿ ತಾನು ಭೀಮ ಮತ್ತು ಕೌರವ ಹೋರಾಟ ಮಾಡಿ ಕೈ ಸಾಗದೆ ಕೌರವ ಓಡಿ ಹೋಗ್ತಾನೆ. ಪಾಂಡವರಿಗೆ ಕೌರವ ಎಲ್ಲಿದ್ದಾರೆಂಬಂಥ ಕಥಾಭಾವವೇ ಗೊತ್ತಿರಲ್ಲ. ಆಗ ಗುಪ್ತಚರರು ಹೋಗಿರ್ತಾರೆ. ಅಂತ ಗುಪ್ತಚಾರರು ಕೌರವ ಎಲ್ಲಿದ್ದಾನೆಂಬಂಥದ್ದನ್ನು ಕಂಡು ನೇರ ಬಂದು ಭೀಮನಲ್ಲಿ ಹೇಳ್ತಾರೆ. ಅದು ಉತ್ತಮ ಪದ್ಯ, ಬಹುಶಃ ಇದನ್ನು ಎಲ್ಲರನ್ನೂ ಕೂಡ ಮನರಂಜಿಸುವಂಥ ಪದ್ಯ. ಅಂತ ಹಾಡನ್ನು ಈಗ ತ್ರಿದ್ವ 3 ಮಂದಿ ಕೂಡ ಹಾಡುವುದರ ಮೂಲಕವಾಗಿ ಇದು ಬಹಳ ನಾವು ಬಿಚ್ಚುವಂಥ ಪದ್ಯ ಮತ್ತು ಆ ಶೈಲಿ ಕೂಡ ಅದೇ ರೀತಿ ಇರ್ತದೆ. ಹೇಳಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ಳಿ. ಸ್ವಾಮಿ ನಿಮ್ಮಿಡಿಗ ಸ್ವಾಮಿ ನಮ್ಮಿಡಿಯ ಬಹು ಸಲಾಮ ಒಡೆಯ ಬಲು ಸಲಾಮು 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 ಒಡೆಯ ಅದು ಸ್ವಾಮಿ ನಮ್ಮಿಡೆಯ ಚೀಟಿ ತಂದಿ ಕೂಡಿ ನಾವು ಓಟೋಟಾಗಿ ಹೊಲಗೈದೆವು. ಚೀಟಿ ಬಂದಿ ಕೂಡಿ ನಾವು ಓಟೋಟಾಗಿ ಹೊಲಗೈದೆವು. ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಬಲಯ ಬೀಸಿದೆವು ಬಲ ಬೀಸಿದೆವು ಬಲ ಬೀಸಿದೆವು 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 ಬೀಸಿದೆವು. ಮಿಗ ಮೊಲನ ಗಿಂಡ ಮಿಗ ಮೊಲನ ಗಿಂಡ ಮಿಗ 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 ಮೊಲನ ಗಿಂಡ ಕರಡಿ ಕಾರ್ಕೋಣಗೆ ಧುಮುಕಿದವು ಕರಡಿ ಕಾರ್ಕೋಣಗೆ ಧುಮುಕಿದವು. ಸಲಾಮು ಒಡೆಯ ಸಲಾಮು 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 ಒಡೆಯ ಬಲದಿವು ನೇಂದಿವು ಸ್ವಾಮಿ ನಮ್ಮಿಡೆಯ. ಗೀತಿ ಕಟಾರಿ ಎರಿತಾಗಿ
ಬೇಟೆಯಾಡಿ ಬೇಜರಾಗಿ ಬೇಟೆಯಾಡಿ ಬೇಜರಾಗಿ ಮೀಟಾದ ದೈಪಾಯನ ಗಿರಿದಡಕ್ಕೆ ಬಂದಲ್ಲಿ ನಾವು ನೀರಾಟ ಗಿಳಿದೆವು ಕಡೆಯೇ ಬೇಸರಿಗೆ ಬರದಿ ಬೆಂದೆವು ಸ್ವಾಮಿ ನಮ್ಮೊಡೆಯ ಕೃತವರ್ಮ ಕೃಪರುಗಳ ಕೂಟ ಕೃತವರ್ಮ ಕೃಪರುಗಳ ಕೂಟ ಜತೆಯಾಗತ್ವಧಾಮನಲ್ಲಿ ಕೂತು 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 ಎಂತ ಮಾತನಾಡತವನೇ ನೀರಾಗಿ ಮುಳುಗಿ ಕೃತಕಾದಿ ಕುರುರಾಯ ನಿರುತವನೇ ಸಲಾಮು ಒಡೆಯ ಸಲಾಮು ಒಡೆಯ ಸಲಾಂ 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 ಸಲಾಮು ಒಡೆಯ ಹರದಿಯುನೇ ದೇವು ಸ್ವಾಮಿ ನಿಮ್ಮೆಡೆಯ. ಕಟೀಲು ಕ್ಷೇತ್ರ ಮಹಾತ್ಮೆ. ಅದರಲ್ಲಿ ಜಾಬಾಲಿ ಸ್ವರ್ಗಲೋಕಕ್ಕೆ ಹೋಗಿ ನಂದಿನ ಅಪೇಕ್ಷೆ ಬರ್ತಾನೆ, ಬರಬೇಕು. ಭೂಲೋಕದಲ್ಲಿ ಜನರು ಪ್ರಾಣಿಗಳು ನೀರಿಲ್ಲದೆ ತತ್ತರಿಸಿ ಸಾಯುತ್ತಾ ಇದ್ದಾರೆ, ಅದಕ್ಕಾಗಿ ಯಜ್ಞ ಮಾಡಬೇಕು. ಭೂಲೋಕದಲ್ಲಿ ಏನೂ ಇಲ್ಲ. ಆಗ ನಂದಿನ ಹೇಳ್ತಾರೆ, ನಾನು ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು. ಜನರ ಸಂಕಷ್ಟ ನೋಡಿದಂಥ ಜಾಬಾಲಿಗೆ ಸಿಟ್ಟು ಬರುತ್ತದೆ. ಆ ಸಿಟ್ಟು ಬಂದಾಗ ಜಾಬಾಲಿ ಕೆಂಡವಾಗಿ ಬಿಡ್ತಾನೆ. ಯಾವ ರೀತಿ ಅಂತ ಮನೋಜ್ಞವಾಗಿ ಕನ್ನಡ ವ್ಯಕ್ತವರಿಗೆ ಹೇಳ್ತಾರೆ. ಊಟ ಮಾಡುವವರು ನಿಧಾನಕ್ಕೆ ಬಂದು ಹೇಳಬಹುದು, ಬರಬೇಕು ಅಂತ ಮನೆಯವರು ವಿನಂತಿ ಮಾಡಿಕೊಡ್ತಾರೆ. ಜಗದೊಳಗೆ ಅವನಿಯ ಹರಿದೇರಾಗಿ ಮುನಿಶಾಪದಿಂದ ಹೆದರಿ ಕಂಗೆಟ್ಟ ನಂದಿನಿ ಪ್ರಾರ್ಥನೆ ಮಾಡ್ತಾಳೆ ಮನೆಯಲ್ಲಿ. ತಾನು ಶಾಪಗೊಂಡಕ್ಕಾಗಿ ಪಡೆದ ಆಕೆ ಸ್ವಾಮಿಯಲ್ಲೇ ಕೇಳ್ತಾನೆ, ಸನ್ಯಾಸಿಯಲ್ಲಿ ಕೇಳ್ತಾನೆ, ಏನು ಮಾಡಬೇಕು ಮುಂದೆ ಅಂತ ಹೇಳ್ತಾನೆ. ಇದೊಂದು ಸಂದರ್ಭವನ್ನು ಪದ್ಯದ ಮೂಲಕ ಹೇಳ್ತಾರೆ.
ಮಗಳೇ ನಂದಿನಿಗೆ ಖೇದ ಗಡಿಯಾಕಿ ಮನದಲ್ಲಿ ಕಂದ ಮಗಳನ ದುನಿಯಕ್ಕೆ ತಗಲೇಕೆ ಮನದಲ್ಲಿ ಸುಗುಣಿ ಸಾತ್ವಿಕಳು ನೀನಿರುವಿ ಓ ಸುಗುಣಿ ಸಾತ್ವಿಕಳು ನೀನಿರುವೆ ಮಗಳು ಶಾಪದ ಕಾಲ ಗತಿಯೆಂಬರಿದೆ ಮುಗುದಿಯ ಕಣ್ಣೀರು ರಸೆ ತುಂಬಿದ ಸಿರಿಯಾದ ಕುಂಬಿನಿ ಮೆರುವತೆ ತುಂಬಿದ ನದಿಯಾಗು ನೀನು ಕಂಬು ಕಂಟಿನಿ ಜಗದಂಬಿಕೆ ದಿಟವಲ್ಲಿ ಕಾವಲ್ ಅಂಬಿಕೆ ದಿಟವಲ್ಲಿ ನಂಬು ಮುಕ್ತಿಯ ನೀನು ಪಡುವೆ ಮಗಳೇ ನಂದಿನಿಯೇ ಖೇದಗಳ್ಯಾಕೆ जन जाल सुलोल मोहिनु जन जाल सुलोल पत्तीरानी नीर रणदोड़ी पाथ पत्तीरानी नीर रणदोड़ी पाथ मत भूपर के स्वार्थ मत भूपर के स्वार्थ सत्वादि कादि नुडिदे प्राण व्यर्थ सत्वदि कादि नुडिदे प्राण व्यर्थ
ಮೆಚ್ಚಿನ ಭೃತ್ಯ ಒತ್ತಿ ಸಮರದೆ ಉಭಯರ ಚಿತ್ತವು ಹಲರಾಗಿ ಕೈಗಳ ವರ್ತಿಸುವ ಸಮಯದಲ್ಲಿ ಬಿಡದೆ ಸಮಸ್ತ ಲೋಕಾಧೀಶ ಎನಿಸಿದೆ ಮೋಹಿನುತ ಜನ ಜಾಲ ಸುಲೋಲ ಕೃಷ್ಣ ಕೌರವ ತಾನು ಕುರುಕ್ಷೇತ್ರವನ್ನೇ ಬಿಟ್ಟು ಹೊಡೆಯುತ್ತಿರ್ತಾನೆ. ಧೃತರಾಷ್ಟ್ರನಿಗೆ ಮಗ ಎಲ್ಲಿದ್ದಾನಂತ ಗೊತ್ತಿಲ್ಲ. ಆಗ ಸಂಜಯ ನನ್ನು ಧೃತರಾಷ್ಟ್ರ ಕಳಿಸ್ತಾನೆ, ಕೌರವ ಇಲ್ಲಿದ್ದನ್ನು ನೋಡಿಕೊಂಡು ಬಾ ಅಂತ ಹೇಳ್ತಾನೆ. ಸಂಜಯ ತಾನು ಅರಸುತ್ತಾ ಬಂದು ಕೌರವನನ್ನು ಕಾಣುತ್ತಾನೆ. ಆಗ ಕೌರವ ನನಗೆ ಸಂಜೆ ಹೇಳುವಂಥ ಒಂದು ಮನೋಜ್ಞವಾದ ಒಂದು ಹಾಡು ಮಧ್ಯಮಮತಿ ರಾಗ ತಿರುಳಿ ತಾಳಿದ್ದಾರೆ ತಡಿಗಳ ಹಾಡ್ತಾರೆ. ಬಾಗುತಂದ್ರಿಪರು ಮಕುಟವ ಇಡುವ ಕೋಮಲ ಚರಣಗಿದರೋಳು ಬಿಡದೆ ಬಾಗುತ ನೃಪರು ಮಕುಟವ ಇಡುವ ಕೋಮಲ ಚರಣವಿದರೋಳು ನಡುವೆ ನೀನು ತಕಟ ಪೇಳೈ ಮಾಡುವಿನಂತಿಯ ರಕ್ತದಿ ನಡುವೆ ನೀನು ತಕಟ ಪೇಳೈ ಮಾಡುವಿನಂತಿಯ ರಕ್ತದಿ ರಣಕ್ಕೆ ಬೆದರಿ ಭಾಗ್ಯದಾಯಕ ಕೊಡವಿ ಪಾಲಕ
ರಾಮ ರಾವಣರ ಯುದ್ಧ. ಅದರಲ್ಲಿ ಅತಿಕಾಯ ಪರಮ ವೈಷ್ಣವ ಯುದ್ಧಕ್ಕೆ ಹೊರಡುವಂಥ ಸನ್ನಿವೇಶ ಸಿದ್ಧವಾಗಿದೆ. ತಾಯಲ್ಲಿ ಹೇಳಿ ಹೊರಡುತ್ತಾನೆ. ಆದರೆ ಹೊರಡಬೇಕಾದ್ರೆ ಹೇಗೆ ಹೊರಡುತ್ತಾನೆ? ತಾನು ವಿಷ್ಣು ಭಕ್ತ, ತನ್ನೊಡನೆ ಬರುವವರೆಲ್ಲರೂ ಕೂಡ ಮೋಕ್ಷ ಆಕಾಂಕ್ಷಿಗಳಾಗಿ ಬರಬೇಕು ಅಂತ ಹೇಳುವಂಥ ತುಂಬ ಸುಂದರವಾದ ಮನೋಜ್ಞವಾದ ಪದ್ಯವನ್ನು ಕನ್ನಡಗಟ್ಟೆಯವರೀಗ ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಬಲ್ಲಿರೈ ಸಂಸಾರ ಶರದಿಯೇನೋ ದಾಟುವರು ಬಲ್ಲಿರೈ ಸಂಸಾರ ಶರದಿಯೇನು ದಾಟುವರು ಬಲ್ಲಿರೈ ಮೋಕ್ಷ ಆಕಾಂಕ್ಷಿಗಳು ಬಲ್ಲಿರೈ ಮೋಕ್ಷಕಾಂಕ್ಷಿಗಳು ಬಲ್ಲಿರೈ ಸಂಸಾರ ಶರದಿಯನು ದಾಟುವರು ಬಲ್ಲಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯನು ಬಯಸುವ ಸುಭಟನು ಬನ್ನಿರೈ ಬಗಳ ಪದವಿಯನು ಬಯಸುವ ಸುಭಟರೆಲ್ಲೊಡನೆ ನೀವಿರುತ್ತ ಕರಿದ ಎಲ್ಲೊಡನೆ ಬನ್ನಿರೆಲ್ಲೊಡನೆ ನೀವಿರುತ್ತ ಕರೆದ ಈಶನಾಗುವಡೆ ಕಮಲಾಸನನ ಪದವನಾಯಾಸವಿಲ್ಲದೆ ಸುಲಭದಿಂದ ಈಶನಾಗುವಡೆ ಕಮಲಾಸನನ ಪದವನಾಯಾಸವಿಲ್ಲದೆ ಸುಲಭದಿಂದ ಕೇಶವನ ಕೂಡುವರೆ ಬಲ್ಲಿಗೆಲ್ಲೊಡನೆದು ಹೊಯ್ಸಿದನು ಡಂಗುರವನವನು ಈಶಾನಾಗೂಢ ಕಮಲಾಸನ ಪದವನಾಯಾಸವಿಲ್ಲದ ಸುಲಭದಿಂದ ಕೇಶವನ ಕೂಡುವರೆ ಬನ್ನಿನೊಡನೆಂದು ಹೊಯ್ಸಿದನು ಡಂಗುರವನವನು ಕೇಶವನ ಕೂಡುವರೆ ಬಲ್ಲಿರೆಲ್ಲೊಡನೆದು ಹೊಯ್ಸಿದನು ಡಂಗುರವನವನು ಬನ್ನಿ ಕಲಾಪ್ರಿಯರೇ, ತಾನು ಯಾವ ರೀತಿ ತನ್ನ ಸೈನಿಕರನ್ನು ಬರಬೇಕೆಂಬುದಾಗಿ ಮೋಕ್ಷಾಕಾಂಕ್ಷೆಗಳು ಬರಬೇಕು, ಸಂಸಾರ ಶರೀರ ದಾಟೋದು ಬರಬೇಕೆಂಬುದಾಗಿ ಸುಂದರವಾಗಿ ಹಾಡಿದ್ದಾರೆ ಕನ್ನಡಗಟ್ಟೆಯವರು. ಈಗ ಎಲ್ಲರೂ ನಿರೀಕ್ಷಿಸುವಂಥ ಒಂದು ತುಳು ಪದ್ಯ.
ಮೇಲೆ ಕೀಳೆ ತೆರೆಯದೆ ಪಂಚಭೂತೊಳೆ ಕೂಟ ಎಲ್ಚಿ ಸುಂದರ ನೋಟ ಇಲ್ಚಿ ರಂಗಸ್ಥಳತೆ ನಮ್ಮ ಜೀವನದಾಟ ಇಲ್ಚಿ ರಂಗಸ್ಥಳತೆ ನಮ್ಮ ಜೀವನದಾಟ ತುಳುವಿರಿ ಸಿರಿಜಾಲೆ ತುಳುವಿರಿ ಸಿರಿಮೂಲೆ ತುಳುವಿರಿ ಸಿರಿಜಾಲೆ ತುಳುವಿರಿ ಸಿರಿಮೂಲೆ ತುಳುವಿರಿ ಮದಿಮಾಲೆ ವಾಪುಲಯ ಬಲತೂಲಯ ವಾಪುಲಯ ಬಲತೂಲಯ ವಾಪುಲಯ ಬಲತೂಲಯ ಕಿನ್ನಿಲು ಅತ್ತಿಡು ಕುಳಿಪುವೆ ಕಿನ್ನಿಲು ಸರುತದ ಕಣ್ಣಗೆ ತೋಜುವ ಮೀರುಲು ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ಎತ್ತರದ ಗಿರಿಸಾಲೆ ಎತ್ತರದ ಗಿರಿಸಾಲೆ ಗತ್ತಿನ ಮಲೆ ನೀರು ಎತ್ತಿನ ಆ ಕಡಲೆ ಗಿಲತೂಲಯ್ಯ ಎತ್ತಿನ ಆ ಕಡಲೆ ಗಿಲತೂಲಯ್ಯ ಎತ್ತಿನ ಆ ಕಡಲೆ ಗುಲತೂಲಯ್ಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ಬಿತ್ತಿನ ಪೂ ಬಂದೆ ಬಿತ್ತಿನ ಕುರಲೆ ಬಿತ್ತಿನ ಪೂ ಬಂದೆ ಬಿತ್ತಿನ ಕುರಲೆ ಇಂಚಿನ ತುಳುನಾಡು ಬಾಪುರ್ಯ ತುಳುವಿರಿ ಸಿರಿಜಾಲೆ ತುಳುವಿರಿ ಸಿರಿಮೂಲು ತುಳುವಿರಿ ಮದಿಮಾಲೆ ವಾಪುರ್ಯ ಬಲತೂಲಯ ವಾಪುರ್ಯ ಬಲತೂಲಯ ವಾಪುರ್ಯ ಬಲತೂಲಯ ವಾಪುರ್ಯ ಬಲತೂಲಯ
ಕುಡುಮ ಕುಟ್ಟಿ ಒಡಿಪು ಕದಿರೆ ಪುರುಜ ಕಡಲ ಬರಿತ ಬಪ್ಪ ನಾಡು ದೇವಿ ದುರ್ಗೆಯ ಕಡಲ ಬರಿತ ಬಪ್ಪ ನಾಡು ದೇವಿ ದುರ್ಗೆಯ ಜಯ ಜಯ ಅಂಬೆ ಜಗದಂಬೆ ಜಯ ಜಯ ಅಂಬೆ ಮೂಕಾಂಬೆ ಜಯ ಜಯ ಅಂಬೆ ಜಗದಂಬೆ ಜಯ ಜಯ ಅಂಬೆ ಮೂಕಾಂಬೆ ಸುಡಲಿಚ್ಚ ಬೆಳಗುವುದಾಗಿ ಕುರಲಿ ಕಟಲಿಯ ಸುಡಲಿಚ್ಚ ಬೆಳಗುವುದಾಗಿ ಕುರಲಿ ಕಟಲಿಯ ಕುಡಲ ದೂರ ಮಂಗಳಾತಿ ಬಾರಿ ಪುರ್ಲುಯ ಕುಡಲ ದೂರ ಮಂಗಳಾತಿ ಬಾರಿ ಪುರ್ಲುಯ ಕುಡುಮ ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕುಡುಮ ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕಡಲ ಬರಿತ ಬಪ್ಪ ನಾಡು ದೇವಿ ದುರ್ಗೆಯ ಜಯ 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 ಜಗದಂಬೆ ಜಯ 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 ಮೂಕಾಂಬೆ ಜಯ 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 ಭ್ರಮರಾಂಬೆ ಜಯ 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 ದುರ್ಗಾಂಬೆ ಜಯ 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 ಭ್ರಮರಾಂಬೆ ಜಯ 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 ದುರ್ಗಾಂಬೆ ಜಯ 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 ಮೂಕಾಂಬೆ ಜಯ 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 ಜಗದಂಬೆ ಅಮ್ಮ 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 ಸುಶ್ರಾವ್ಯ ಕಂಠದಿಂದ ದೇವರ ಸ್ತುತಿ ಮಾಡಿದ್ದಾರೆ ಗಿರೀಶ್ವರಯ್ಯವರು. ತಮ್ಮೆಲ್ಲರ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ ನೀಡ್ತೀವಿ ಇನ್ನೂ ಕೂಡ. ಈಗ ಅಮೃತ ಅಡಿಗರಿಂದ ಒಂದು ಸುಂದರವಾದಂಥ ಪದ್ಯ ಹಾಡು. ಮೂರ್ತಿಯೋ ಪಾಡಿದೋ
ಬಹಳ ಸಂಸ್ತುತಿಗಳು ಮಾಡಿದವು ಬಹಳ ಸಂಸ್ತುತಿಗಳು ಮಾಡಿದವು ತನಗೆ ಲಕ್ಷ್ಮೀ ರಮಣ ದಯವಾದ ಪಿರಿದುಕೊಂಡ ತನಗೆ ಲಕ್ಷ್ಮೀ ರಮಣ ದಯವಾದ ಏನು ತಲ ಬಿದುರನೋ ಪಾಡಿದು ಗುಣಗಳವ ಪಾಡಿದು ಗುಣಗಳವ ಬೇಕಾದವರುಗಳು ಬೇಡಿದು ಪಾಡಿದು ಪಾಡಿದು ಬೇಕಾದವರಗಳು ಬೇಡಿದೋ ಪಾಡಿದೋ ಬೇಕಾದವರಗಳು ಬೇಡಿದೋ ಮನಸ್ಸಿನೊಳ್ ಆನಂದ ಸಾಗರದೊಳು ಲಾಡಿದೋ ಬೇಡಿದೋ ಮನಸ್ಸಿನೊಳ ಆನಂದ ಸಾಗರದೊಳಾಡಿದೋ ಮನದೊಳಾನಂದ ಸಾಗರದೊಳು ಲಾಡಿದೋ ಮನಸ್ಸಿನೊಳಾನಂದ ಸಾಗರದೊಳು ಲಾಡಿದೋ ಕೈ ಮುಗಿದು ನಿಲ್ದಿರಲು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಕೃಷ್ಣ ನಂದ ಗೋಪಕುಮಾರಾಯ गोवर्धनोद्धाराय ಗೋವಿಂದಾಯ ನಮೋ ನಮಃ ಕೈ ಮುಗಿದು ನಿಂದಿರು ಕವಲ ತಕ್ಕೈಸಿ ಮುರಹರಲೆಂದು ನೋಡಿದಂ ಕಂದಣಿಯ ಚಿನ್ಮಯನ ಮೂರ್ತಿಯೋ ಮಾಡಿದಂ ಬಗಳ ಸಂಸ್ಕೃತಿಗಳ ಪಿರಿದುಕೊಂಡು ಕೊಳ್ಳಾಡಿದೋ ತನಗೆ ಲಕ್ಷ್ಮೀ ರಮಣ ದಯವಾದನೆನುತಲ ವಿದುರನಂದು ಪಾಡಿದಂ ಗುಣಗಳವ ಬೇಕಾದವರಗಳಂ ಬೇಡಿದಂ ಮನದೊಳಾನಂದ ಸಾಗರದೊಳ್ ಓಲಾಡಿದೋ ಕೈ ಮುಗಿದು ನಿಂದ್ರಿ
ಲೆಕ್ಕೈಸಿದ ಕೃಷ್ಣ 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 ಜಯ ಜಯ ಹನ್ನೆರಡು ಕಾಲಿನಲ್ಲಿ ಗಾನವೈಭವ ಯಜ್ಞವೇ ನಡೆಯುತ್ತಾ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮತ್ತು ಗೆದ್ದಿದ್ದಾರೆ ಹಿಮ್ಮೇಳದವರು ಎಲ್ಲರೂ ಕೂಡ. ಇಂತಹ ಒಂದು ವಿಶಿಷ್ಟವಾದಂಥ ಯಕ್ಷಗಾನ ಕಲೆ ಬೆಳಿಬೇಕಾದ್ರೆ ಹಿಂದೆ ಅದೆಷ್ಟೋ ಮಂದಿ ಇದಕ್ಕಾಗಿ ರಕ್ತ ಕೊಟ್ಟು ಇದೊಂದು ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಅದರಲ್ಲಿ ಅರ್ಥಧಾರಿಗಳಾಗಿ ಮಲ್ಪೆ ಶಂಕರನಾರಾಯಣ ಸಾಮಗ, ಮಲ್ಪೆ ರಾಮದಾಸ ಸಾಮಗ, ಶ್ರೀ ಗೋಪಾಲಕೃಷ್ಣ ಭಟ್, ಮಲ್ಪೆ ವಾಸುದೇವ ಸಾಮಗ, ಕಲ್ಲಂಗಡಿ ಪಕ್ಕೀರ ಶೆಟ್ಟಿ, ಹಾಸ್ಯಗಾರರಾಗಿ ಮೇಜಾರಣ್ಣಪ್ಪ, ವಿಟ್ಲ ಗೋಪಾಲಕೃಷ್ಣ ಭಟ್ ಇವರೆಲ್ಲರೂ ಕೂಡ ಯಕ್ಷಗಾನ ಪ್ರಪಂಚವನ್ನು ಶ್ರೀಮಂತಗೊಳಿಸುವಲ್ಲಿ ಬಹಳ ಶ್ರಮಪಟ್ಟವರು. ಇಂಥ ಒಂದು ಯಜ್ಞ ಕಾರ್ಯಕ್ರಮ ಇಂದು ನಡೆಯುತ್ತಾ ಇದೆ. ಈಗ ಗಿರೀಶರಾಯವರಿಂದ ಮುನಿಸು ತರವೆ ಎಂಬಂಥ ಒಂದು ಹಾಡು ಬಹುಶಃ ಎಲ್ಲರೂ ಬಿಡಬೇಕು. ಅದೇ ರೀತಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಇಲ್ಲಿರುವಂಥ ಎಲ್ಲ ಕಲಾವಿದರಿಗೆ ಕೂಡ ತಾವು ಸಹಕರಿಸಬೇಕು, ಪ್ರೋತ್ಸಾಹ ಕೊಡಬೇಕು. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿನಲ್ಲ ಮುದೆಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿನಲ್ಲ ಮುದೆಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ, ಜೀವನದ ನೂರು ಕನಸು
ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗೆಟ್ಟದಂತೆ ನಮ್ಮ ಈ ಮೈಮನ ವಾಗೆಟ್ಟದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಈಗ ರಾಮಮಂತ್ರವನ್ನು ಜಪಿಸುವಂಥ ಒಂದು ಹಾಡು. ಸ್ಮರಿಸಯ್ಯ ರಾಮ ಮಂತ್ರ ನಿಲ್ಲ ಮರಣ ಭೀತಿಯ ಪರಿಗರಿಸುವುದಿ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ರಾಮ 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 ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವದಿ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವದಿ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಗಡಾರು ಗಂಗಳನ್ನು ಮಾಡುವ ಮಂತ್ರ ವಿಗಡಾರು ಗಂಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವುದಿ ಮಾತ್ರ ಬಿಗಡರು ಗಂಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವುದು ಮಂತ್ರ ರಾಮ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿರಿ ಗಿಡಬೇಡ ಮಂತ್ರ ಈ ಮಂತ್ರ ಜಪಿಸಿರಿ ಗಿಡಬೇಡ ಸೋಮಶೇಖರ ತಲ್ಲ ಬಾಬೆಗೆ ಬೆಳಿದ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವದಿ ಮಂತ್ರ
ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ಜಯ 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 ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ 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 ಒಂದು ಕಾಲು ಗಂಟೆ ಸಮಯ. ಈ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಅವರೊಟ್ಟಿಗೆ ಹೇಳ್ತಾ ಇರ್ತೀವಿ ಕೆಲವರು, ಹೂವಿನೊಟ್ಟಿಗೆ ದಾರ ಸೇರಿತು ಅಂತ ಹೇಳ್ಕೊಂಡು ಭಗವಂತನ ತಲೆ. ಹಾಗೆ ಇಂಥ ವಿದ್ವಾಂಸರೊಟ್ಟಿಗೆ ಕುಳಿತುಕೊಂಡೊಂದು ಈ ಕಾರ್ಯಕ್ರಮ ನಿರ್ವಹಣೆ ಮಾಡುವಂಥ ಯೋಗ ಹಗ್ಗದ ಹಾಗೆ ನನಗೆ ಸಿಕ್ಕಿತು. ಇದನ್ನು ಕೊಟ್ಟವರು ಈ ಮನೆ ಅಂತ ಎಲ್ಲ ಸಂಸಾರದವರು ಕೂಡ ವಂದಿಸ್ತೇನೆ. ಅದರೊಟ್ಟಿಗೆ ಈಗ ಬಂದಂಥ ಎಲ್ಲ ಕಲಾವಿದರಿಗೂ ಕೂಡ ಫಲವಸ್ತು ನೀಡಿ ಗೌರವಿಸ್ತಾರೆ ಮನೆಯವರು. ತಾವೆಲ್ಲರೂ ಕೂಡ ಪ್ರೀತಿಪೂರ್ವಕ ಸ್ವೀಕರಿಸಬೇಕು, ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇಂದಿನ ಗಾನವೈಭವದ ನಿರೂಪಕರಾಗಿ ನಮ್ಮ ಸರ್ವ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಡನಾಟದ ಹಿರಿಯ ಸದಸ್ಯರಾಗಿರುವಂಥ ಶ್ರೀ ಪಾಂಡುರಂಗ ಮಾಸ್ಟರ್ ಒಕ್ಕಾಡಿಗೋಳಿ ಇವರಿಗೆ ನೆನಪಿನ ಕಾಣಿಕೆ ಕೊಟ್ಟು ಗೌರವಪೂರ್ವಕವಾಗಿ ಅಭಿನಂದಿಸಬೇಕೆಂದು ಶ್ರೀಯುತ ಬಾಬು ಪೂಜಾರಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನೆರೆದ ಸಮಸ್ತರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಆ ಭಗವಂತ ಇವರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಿಸುವಂತಾಗಲಿ, ಇವರಿಗೆ ಆಯುರಾರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಸರ್ವಶಕ್ತರಲ್ಲಿ ಬೇಡಿ ಬಾಳೋಣ. ಶ್ರೀ ಹನುಮಗಿರಿ ಮೇಳದ ಪ್ರಧಾನ ಭಾಗವತರಾದ ಗಾನಸುರಭಿ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ ಇವರು ಸುಮಧುರ ಕಂಠದಿಂದ ನಮ್ಮನ್ನೆಲ್ಲ ಮನಸೂರಗೊಳಿಸಿದ್ದಾರೆ. ಇವರನ್ನು ಶ್ರೀಯುತ ಬಾಬು ಪೂಜಾರಿ ಹಾಗೂ ಕುಟುಂಬಸ್ಥರ ಪರವಾಗಿ ಅಭಿನಂದಿಸುತ್ತಿದ್ದೇವೆ. ಶ್ರೀ ಬಪ್ಪನಾಡು ಮೇಳದ ಪ್ರಧಾನ ಭಾಗವತರಾದ ಗಾನ ಮಂದಾರ ಶ್ರೀ ಗಿರೀಶ್ ರೈ ಕಕ್ಕೆಪದೆವು ಇವರಿಗೆ ನೆರೆದ ಸಮಸ್ತರ ಪರವಾಗಿ ಅಭಿವಂದನೆಗಳು. ಗಾನ ಸರಸ್ವತಿ ಶ್ರೀಮತಿ ಅಮೃತ ಅಡಿಗ ಇವರು ಗಾನವೈಭವ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಗಂಡು ಕಲೆಯಾದ ಯಕ್ಷಗಾನವನ್ನು ಅರಗಿಸಿಕೊಂಡು ಸ್ತ್ರೀಯರಿಗೆ ಸ್ಫೂರ್ತಿಯಾಗಿ ಯಕ್ಷಕಲೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ಶ್ರೀ ಪಾವಂಜೆ ಮೇಳದ ಪ್ರಧಾನ ಮದ್ದಳೆ ವಾದಕರಾದ ಶ್ರೀ ಗುರುಪ್ರಸಾದ್ ಬುಳಿಂಜಡ್ಕ ಇವರು ತಮ್ಮ ಮದ್ದಳೆ ನಿನಾದದಿಂದ ಗಾನವೈಭವಕ್ಕೆ ಮೆರುಗನ್ನು ನೀಡಿರುತ್ತಾರೆ. ಇವರನ್ನು ಸರ್ವರ ಪರವಾಗಿ ಅಭಿವಂದಿಸುತ್ತಿದ್ದೇವೆ. ಶ್ರೀ ಪಾವಂಜೆ ಮೇಳದ ಇನ್ನೋರ್ವ ಪ್ರಧಾನ ಚೆಂಡೆ ವಾದಕರಾದ ಶ್ರೀಯುತ ಪ್ರಶಾಂತ್ ಶೆಟ್ಟಿ ವಗೆನಾಡು ಇವರು ತನ್ನ ಚೆಂಡೆಯ ವಾದನದಿಂದ ಗಾನವೈಭವಕ್ಕೆ ಕಲೆ ತುಂಬಿಸಿರುತ್ತಾರೆ. ಇವರನ್ನು ನೆರೆದಿರುವ ಸಮಸ್ತ ಕಲಾ ರಸಿಕರ ಪರವಾಗಿ ತುಂಬು ಹೃದಯದಿಂದ ಅಭಿನಂದಿಸುತ್ತಿದ್ದೇವೆ. ಚಕ್ರತಾಳದಲ್ಲಿ ಸಹಕರಿಸಿರುವ ಬಪ್ಪನಾಡು ಮೇಳದ ಕಲಾವಿದ ಹಾಗೂ ಇಂದಿನ ಗಾನವೈಭವದ ಸಂಯೋಜಕರು ಶ್ರೀ ರಾಜೇಂದ್ರ ಕೃಷ್ಣ ಪಂಜಿಗದ್ದೆ ಇವರನ್ನು ನೆರೆದ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಅಭಿನಂದಿಸುತ್ತಿದ್ದೇವೆ. ಶ್ರೀ ದೇವಿ ಪ್ರಸಾದ್ ನಾಯಕ್ ಮರೋಳಿ ಇವರು ಸಹ ತಮ್ಮ ಇಂದಿನ ಗಾನವೈಭವದ ಸಂಯೋಜನೆಯಲ್ಲಿ ಪ್ರಧಾನ ಪಾತ್ರ ವಹಿಸಿರುತ್ತಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಮನಸ್ಸಿನಿಂದ ಅಭಿವಂದಿಸುತ್ತಿದ್ದೇವೆ. ಶಾಂತ ರೀತಿಯಲ್ಲಿ ಇದ್ದು ಗಾನವೈಭವವನ್ನು ಆನಂದಿಸಿದ ಸರ್ವರಿಗೂ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ
ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಯಕ್ಷಗಾನ ಗೆಲ್ವೆ. ಭಕ್ತರ ಕೊರವದಿ ಉಲಗ ಭೂಷಣನ ಕುಮಾರ ಗಜವದನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರಿ ಗಣಮುಖ ತಮಗೆ ಗಣಪತಿ ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ ಶ್ರೀನಿವಾಸಾಯ ಮಂಗಲೋ ಶ್ರೀನಿವಾಸಾಯ ಮಂಗಲೋ.